ಅತ್ಯಂತ ಸುಸಜ್ಜಿತವಾದ ಮರೀನಾ ಬೀಚ್ ನಿರ್ಮಾಣಕ್ಕೆ ಉಡುಪಿಯಲ್ಲಿ ಸಿದ್ಧತೆಗಳು ನಡೆಯುತ್ತಿದೆ. ಆದರೆ ಸರ್ಕಾರದ ಈ ಆಲೋಚನೆಗೆ ಆರಂಭದಲ್ಲೇ ಅಪಸ್ವರ ಕೇಳಿ ಬಂದಿದೆ. ಯಾಕೆ ಅಪಸ್ವರ ಅಂತೀರಾ? ಈ ಸ್ಟೋರಿ ನೋಡಿ. ಕರ್ನಾಟಕದ ಕರಾವಳಿ ಅಂದ್ರೆ ಪ್ರವಾಸಿ ತಾಣಗಳಿಗೆ ಫೇಮಸ್. ಆದ್ರೆ ಸರ್ಕಾರದ ಹೊಸದೊಂದು ಯೋಜನೆ ಇಲ್ಲಿನ ಜನರ ಕಣ್ಣು ಕೆಂಪಾಗಿಸಿದೆ. ಇದು ಉಡುಪಿಯ ಮಲ್ಪೆ ಪರಿಸರದಲ್ಲಿರುವ ಪಡುಕೆರೆ ಬೀಚ್. ಒಂದು ಕಡೆ ಪಾಪನಾಶಿನಿ ನದಿ ಇದ್ದರೆ ಇನ್ನೊಂದು ಕಡೆ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿರುವ ಈ ದ್ವೀಪದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಇದಕ್ಕೆ ಕಾರಣವಾಗಿರುವುದು ಈ ದ್ವೀಪವನ್ನು ಬಳಸಿಕೊಂಡು ಸುಮಾರು 800 ಕೋಟಿ ವೆಚ್ಚದಲ್ಲಿ ಮರೀನಾ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಉತ್ಸುಕವಾಗಿದೆ. ಈ ಬಗ್ಗೆ ಪುಣೆಯ ಸಂಸ್ಥೆಗೆ ಸಾಧ್ಯತಾ ವರದಿಯನ್ನು ತಯಾರಿಸಲು ಆದೇಶ ನೀಡಿದೆ. ಅಷ್ಟಕ್ಕೂ ಮರೀನಾ ಅಂದ್ರೆ ಏನು ಅನ್ನುವ ಸಂಶಯ ನಿಮ್ಮನ್ನು ಕಾಡುತ್ತಿರಬಹುದು. ಸಮುದ್ರ ಮಾರ್ಗದಲ್ಲಿ ದಿನಗಟ್ಟಲೆ ಪ್ರಯಾಣ ಮಾಡುವ ಬೃಹತ್ ಗಾತ್ರದ ಹಡಗುಗಳು, ನಾಗರಿಕ ಸರಬರಾಜು ನೌಕೆಗಳಿಗೆ ಕೆಲಕಾಲ ತಂಗಲು ಇರುವ ತಂಗುದಾಣವೇ ಈ ಮರೀನಾ. ಇಲ್ಲಿ ನೌಕೆಗಳನ್ನು ದುರಸ್ತಿ ಮಾಡಲು ವ್ಯವಸ್ಥೆ ಇರುತ್ತದೆ. ಇದರ ಜೊತೆಗೆ ಪ್ರಯಾಣಿಕರಿಗೆ ಉಳಿದುಕೊಳ್ಳಲು ತೇಲುವ ಹೋಟೆಲ್, ರೆಸ್ಟೋರೆಂಟ್, ಐಷಾರಾಮಿ ಲಾಡ್ಜ್ಗಳು, ಅತ್ಯಂತ ರಾಷ್ಟ್ರೀಯ ಮಟ್ಟದಲ್ಲಿ ಮನೋರಂಜನಾ ಕೇಂದ್ರಗಳು, ವೈವಿಧ್ಯಮಯ ಮಳಿಗೆಗಳು ಮತ್ತು ವಸತಿ ಗೃಹಗಳು ತೇಲುತ್ತಿರುತ್ತವೆ. ಒಟ್ಟಿನಲ್ಲಿ ಇದೊಂದು ಕಡಲಿನ ಮಧ್ಯದಲ್ಲಿ ತೇಲುವ ಐಷಾರಾಮಿ ನಗರವೆಂದರೆ ತಪ್ಪಾಗದು. ಇಂತಹ ಮರೀನಾ ನಿರ್ಮಾಣಕ್ಕೆ ಪಡುಕೆರೆ ಬೀಚ್ ಹೇಳಿ ಮಾಡಿಸಿದಂತಿದೆ ಎನ್ನುತ್ತಾರೆ ತಜ್ಞರು. ಇಲ್ಲಿಗೆ ಸ್ವಲ್ಪ ದೂರದಲ್ಲೇ ಸಮುದ್ರದ ನಡುವೆ ಮಾಲ್ತಿ ಎಂಬ ದ್ವೀಪವಿದ್ದು, ಇಲ್ಲಿರುವ ಸಾಲು ದ್ವೀಪಗಳನ್ನು ಜೋಡಿಸಿದರೆ ಸಮುದ್ರದ ಭೋರ್ಗರೆತವನ್ನು ತಗ್ಗಿಸಬಹುದು. ಇದಲ್ಲದೆ ಪ್ರಾಕೃತಿಕವಾಗಿ ಪಡುಕೆರೆ ಬೀಚ್ ಆಳವಾಗಿರುವುದರಿಂದ ಬೃಹತ್ ಗಾತ್ರದ ಶಿಪ್ಗಳನ್ನು ಲಂಗರ ಹಾಕುವುದಕ್ಕೆ ಪಡುಕೆರೆ ಪ್ರಶಸ್ತ ಸ್ಥಳ ಎನ್ನುತ್ತಿದೆ ಜಿಲ್ಲಾಡಳಿತ. ಆದರೆ ಜಿಲ್ಲಾಡಳಿತದ ಈ ಯೋಜನೆಗೆ ಸ್ಥಳೀಯರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಆಶೆ ಈ ಮೂಡುಬದಿಯಲ್ಲಿ ನಿಂತು ಆಶಯ ಪಡೆಯುತ್ತೇವೆ. ಗಾಳಿ ಒತ್ತಡ, ನೀರಿನ ಒತ್ತಡದಿಂದ ತಪ್ಪಿಸಿ ನಾವು ಪ್ರಾಣ ರಕ್ಷಣೆ ಮಾಡಿಕೊಳ್ತೇವೆ. ಈಗ ಅವರ ಯೋಜನೆ ಏನುಂಟು ಅಂತ ಹೇಳಿದರೆ, ನಾವು ಮೊನ್ನೆ ಕೇಳಿದ್ದೇವೆ, MLA ಅವರಲ್ಲಿ, DC ಅವರಲ್ಲಿ ಕೇಳಿದ್ದೇವೆ. ಆವಾಗ ಅವರು ಈ ನಮ್ಮ ಬ್ರೇಕ್ ವಾಟರ್ ಉಂಟು, ಪಡುಕೆರೆಯಿಂದ ಹೋದದ್ದು, ಆ ಬ್ರೇಕ್ ವಾಟರ್ಗೆ ಜಾಯಿಂಟ್ ಆಗಿ ನಮ್ಮಲ್ಲಿ ಈ ಇದುಂಟಲ್ಲ ಲೈಟ್ ಹೌಸ್ ಇದ್ದ ಆ ಕಲ್ಲು, ಅದಕ್ಕೆ ಜಾಯಿಂಟ್ ಮಾಡ್ತಾರೆ. ಜಾಯಿಂಟ್ ಮಾಡೋ ಯೋಜನೆ. ಆಗ ಜಾಯಿಂಟ್ ಮಾಡಿದ್ದ ಏನಾಗಬಹುದು? ಮೀನುಗಾರನಾಗಿ ಅನುಭವಿಯಾಗಿ ನಾನು ಹೇಳೋದಿಷ್ಟೇ, ಜಾಯಿಂಟ್ ಮಾಡಿದ್ದೆ 3 ಕಡೆ ಪಾಲಾಗಿ ಹೋಗುವ ನೀರಿನ ಒತ್ತಡ. ಈಗ ಮಳೆಗಾಲದಲ್ಲಿ ನೀರಿನ ಒತ್ತಡ ಜೋರುಂಟು. ಆವಾಗ ಈ ಪಾಲಾಗಿ ಹೋಗುವ ನೀರು ಒಂದು ಕಡೆಯಲ್ಲಿ ಬಂದಾಗ್ತದೆ. ಯಾವುದು ನಮ್ಮ ಈ ಲೈಟ್ ಹೌಸಿನ ಆ ಕಲ್ಲುಂಟಲ್ಲ, ಅದರ ಈಚೆ ಒಂದು ಪಡ್ಲಾಗಿ ಹೋಗುವ ದಾರಿ ಉಂಟು, ಅಲ್ಲಿ ಕಟ್ಟಾಗ್ತದೆ. ಅದು ಕಟ್ಟಾದ ಕೂಡಲೇ ಆ ಒತ್ತಡ ನೇರವಾಗಿ ನಮ್ಮ ಮೇಯ್ನ್ ಈ ಕಲ್ಲಿನ ಆಚೆ ಸೌತ ಪಡ್ಲಕ್ಕೆ ಬೀಳ್ತದೆ. ಆ ನೀರಿನ ಒತ್ತಡ ಜಾಸ್ತಿ ಆದರೆ ಏನಾಗ್ತದೆ ಪರಿಣಾಮ? ಗಾಳಿ ಬಂದಾಗ ದೊಡ್ಡ ದೊಡ್ಡ ತೆರೆಗಳೆದ್ದು ಬಡೀತದೆ. ಇಲ್ಲಿ ಅಳಿವೆ ಎದ್ದು ತನಕ ಬಡೀತದೆ. ಈ ಬೃಹತ್ ಯೋಜನೆಯಿಂದ ಜನಜೀವನ ನಾಶವಾಗಲಿದೆ. ಸಾವಿರಾರು ವಿದೇಶಿಯರ ಆಗಮನದಿಂದ ಪರಿಸರ ನಾಶ ಮತ್ತು ಸಾಂಸ್ಕೃತಿಕವಾದ ಏರುಪೇರುಗಳು ಉಂಟಾಗಲಿವೆ. ಯೋಜನೆಯಿಂದ ನಮಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಹಾಗಾಗಿ ನಮ್ಮ ದ್ವೀಪದ ಶಾಂತಿಯುತ ಬದುಕನ್ನು ಕದಡಬೇಡಿ ಎಂದು ಮೀನುಗಾರರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಪಡುಕೆರೆಯಲ್ಲಿ ಮರೀನಾ ನಿರ್ಮಾಣ ಮಾಡುವ ಬಗ್ಗೆ ಇಲ್ಲಿನ ಮಾನ್ಯ ಜಿಲ್ಲಾಧಿಕಾರಿಗಳು, ಶಾಸಕರು ಈಗಾಗಲೇ ಹೇಳಿಕೆ ನೀಡಿದ್ದಾರೆ. ಅವರ ಹೇಳಿಕೆ ಬಂದಂದಿನಿಂದ ನಾವು ಅದರ ಹಿಂದೆ ಸ್ವಲ್ಪ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮರೀನಾ ಅಂದರೆ ಏನು, ಅದು ಎಷ್ಟು ಉದ್ದ ಆಗುತ್ತೆ, ಎಷ್ಟು ಜಾಗ ಹೋಗುತ್ತೆ, ಮತ್ತು ಅದರಿಂದ ಏನೆಲ್ಲ ಸಾಧಕ ಬಾಧಕಗಳಿದೆ, ಎಲ್ಲ ಸಂಗತಿಗಳ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ನಮಗೆ ಸಾಧಕ ಅನ್ನುವ ಒಂದೇ ಒಂದು ಪಾಯಿಂಟ್ ನಮಗೆ ಸಿಕ್ಕಿಲ್ಲ. ಎಲ್ಲವೂ ಈ ಊರನ್ನು ನಾಶ ಮಾಡುವಂಥ ಸಂಗತಿಗಳು ಅದರಲ್ಲಿದೆ. ಕೇವಲ ಊರನ್ನು ನಾಶ ಮಾಡೋದಲ್ಲ, ಊರಿನ ಸಂಸ್ಕೃತಿ, ಧಾರ್ಮಿಕ ಸಂಗತಿಗಳು ಎಲ್ಲವೂ ನಾಶ ಆಗುತ್ತೆ ಇದರಿಂದ. ಒಂದೇ ಸಂಗತಿ ಹೇಳುವುದು ಅಂತಂದರೆ, ಈಗ ಮಲ್ಪೆಯಲ್ಲಿರುವಂಥ ಇದು ಅಳಿವೆ, ಇದು ಸರ್ವಋತು ಬಂದರು ಅಂತ ಏಷ್ಯಾದಲ್ಲೇ ಇರುವಂಥ ಏಕೈಕ ಸರ್ವಋತು ಬಂದರು. ಹೇಗಾಗಿದೆ ಅಂತ ಕೇಳಿದರೆ, ಇಲ್ಲಿನ ಅಳಿವೆ, ಇದರಲ್ಲಿ ಯಾವುದೇ ಋತುಗಳಲ್ಲಿ ಬೋಟುಗಳು ಒಳ ಹೊರಗೆ ಹೋಗ್ಬೋದು. ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅಳಿವೆಯಿಂದ ಹೊರಗೆ ಬರುವಂಥ ನೀರು ಅದು 3 ಪಾಲಲ್ಲಿ ಹೋಗ್ತದೆ. ಒಂದು ಮಧ್ಯಕ್ಕೆ ಹೋಗ್ತದೆ, ಎಡಕ್ಕೆ ಬಲಕ್ಕೆ, ಹಾಗೆ 3 ಪಾಲಾಗಿ ಹೋಗುವಾಗ ನೀರಿನ ಕರೆಂಟ್ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ಬೋಟುಗಳು ಸುಲಲಿತವಾಗಿ ಯಾವುದೇ ಸಮಯದಲ್ಲಿ ಚಲಿಸಲಿಕ್ಕೆ ಆಗುತ್ತೆ.
ಅರಬ್ಬಿ ಸಮುದ್ರದಲ್ಲಿ ಪ್ರತಿ ವರ್ಷ 4,000ಕ್ಕೂ ಅಧಿಕ ಬೃಹತ್ ಗಾತ್ರದ ಹಡಗುಗಳು ಸಂಚರಿಸುತ್ತಿದ್ದು, ಇವುಗಳ ನಿಲುಗಡೆಗೆ ಸುರಕ್ಷಿತವಾದ ಮರೀನಾ ಭಾರತದಲ್ಲೇ ಇಲ್ಲ. ಕೊಚ್ಚಿಯಲ್ಲಿ ಸಣ್ಣ ಪ್ರಮಾಣದ ಮರೀನಾ ಇದ್ದರೂ ಅಲ್ಲಿ ಭಾರಿ ಗಾತ್ರದ ನಿಲುಗಡೆಯಾಗುವುದಿಲ್ಲ. ಹೀಗಾಗಿ 4 ಕಿಲೋಮೀಟರ್ ಉದ್ದದ ಮರೀನಾ ಸ್ಥಾಪನೆಗೆ ಪಡುಕೆರೆಯನ್ನು ಆಯ್ಕೆ ಮಾಡಲಾಗಿದೆ. ಈ ಯೋಜನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಮುಂದೆ ಯಾವ ಹಂತ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್ ವರ್ಕಾಡಿ, ಸ್ಪಂದನ ಟಿವಿ, ಉಡುಪಿ.